ವಿರಾಮದ ಅನಂತರ ಸಾನ್ನಿಧ್ಯದ ಈ ಸಂಚಿಕೆಗೊಂದು ಪ್ರೀತಿಪೂರ್ವಕ ಸ್ವಾಗತ. ಬಹಳ ಅಪೂರ್ವವಾದಂತಹ ಪಾತುಲ ಆಗಮ ರೀತಿಯಲ್ಲಿ ನಡೆಯುವಂತಹ ಪೂಜಾ ವಿಧಾನ ಈ ದೇವಸ್ಥಾನದಲ್ಲಿ ಇದೆ. ಬಹಳ ಆಕರ್ಷಕವಾದಂತಹ ಶಿಲಾ ದೇಗುಲ ಇದು. ಇಂತಹ ದೇಗುಲದಲ್ಲಿ ಅನವರತ ಭಕ್ತರು ಬರುತ್ತಲೇ ಇರುತ್ತಾರೆ, ಭಗವಂತನ ದಿವ್ಯ ದರ್ಶನವನ್ನು ಪಡೆಯುತ್ತಾ ಇರ್ತಾರೆ. ಇಂತಹ ಈ ದಿವ್ಯ ಸಾನ್ನಿಧಾನದ ಒಳಗೆ ಬಹಳಷ್ಟು ಅಪರೂಪವಾದಂತಹ ಆಧ್ಯಾತ್ಮಿಕ ಅಂಶಗಳು ಇವೆ. ಈ ಎಲ್ಲ ಅಂಶಗಳನ್ನು ನಾವು ತಿಳಿದುಕೊಳ್ಳೋಣ. ಸಾಕಾಶಿ ಕ್ರೋಢನಗರಿ ಸಂಗ ಗಂಗಾ ಶುಕ್ತಿಮತಿ ನದಿ ಸಚ ವಿಶ್ವೇಶ್ವರೋ ದೇವ ಸಾಕ್ಷಾತ್ ಕ್ರೋಢಪುರೇಶ್ವರ ಎಂದು ಪುರಾಣ ಮಂತ್ರಗಳಿಂದ ಸ್ತುತಿಸಲ್ಪಟ್ಟಂತಹ ಶಂಕರನಾರಾಯಣ ದೇವರು ಇಲ್ಲಿ ಸನ್ನಿಹಿತರಾಗಿದ್ದಾರೆ, ನೆಲೆಯಾಗಿದ್ದಾರೆ. ಸದಾಶಿವಂ ಭಜಾಮ್ಯಹಂ ಸದಾಶಿವಂ ಭಜಾಮ್ಯಹಂ. ದೇವಾಲಯದ ಮುಂಭಾಗದಲ್ಲಿ ಕೋಟಿತೀರ್ಥ ಎಂಬ ಸರೋವರ ಇದೆ. ಇದಕ್ಕೆ ಸರ್ವತೀರ್ಥ ಎಂದು ನಾಮಾಂತರವಿದೆ. ಈ ಕೋಟಿತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ಸರ್ವ ಪಾಪಗಳು ನಿವಾರಣೆಯಾಗುವುದು. ಜಲ ತರ್ಪಣಗಳಿಂದ ಪಿತೃಗಳು ತೃಪ್ತಿ ಹೊಂದುವರು. ಈ ತೀರ್ಥಕ್ಕೆ ಸದೃಶವಾದ ತೀರ್ಥ ಇನ್ನೊಂದು ಇಲ್ಲ ಎನ್ನುವಂತಹ ಪ್ರಸಿದ್ಧಿಯನ್ನ ಈ ತೀರ್ಥ ಪಡೆದಿದೆ. ಇಲ್ಲಿ ಭಕ್ತನು ಶುಚಿಗೊಂಡು ಆ ಮೂಲಕವಾಗಿ ಪೂರ್ವಾಭಿಮುಖದ ಮೊದಲ ಮಹಾದ್ವಾರದಲ್ಲಿ ಒಳ ಪ್ರವೇಶಿಸಿದಾಗ ಆಕರ್ಷಿಸುವಂತಹ 2 ಬಿಂಬಗಳು ಇಲ್ಲಿ ಎದುರಾಗುತ್ತದೆ. ವೃಷಭ ಮತ್ತು ಗರುಡ ಬಿಂಬಗಳು ಬಹಳ ಆಕರ್ಷಕವಾಗಿ ಇದೆ. ಇದು ಒರಿಸ್ಸಾದಿಂದ ತಯಾರಿಸಲ್ಪಟ್ಟು ತಂದಿರುವಂಥದ್ದು. ಇದು ಇತ್ತೀಚೆಗೆ ನವೀಕರಣಗೊಂಡ ಸಂದರ್ಭದಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಕ್ರೋಢ ಶಂಕರನಾರಾಯಣ ದೇವಸ್ಥಾನವನ್ನು ಪ್ರವೇಶಿಸುತ್ತಿದ್ದಂತೆ ಬಹಳ ಅಪೂರ್ವವಾದಂತಹ 2 ಮೂರ್ತಿಗಳು ಕಾಣಸಿಗ್ತವೆ. ಇದು ಶಂಕರ ಮತ್ತು ನಾರಾಯಣನನ್ನ ಸಂಕೇತಿಸುವಂತೆ ಇದೆ. ಇದು ವೃಷಭ ಮತ್ತು ಗರುಡ. ಇದನ್ನ ಹಾದು ನಾವು ಒಳಮುಖವಾಗಿ ಹೆಜ್ಜೆ ಇಡುತ್ತಾ ಹೋದಾಗ ಬಹಳ ಆಕರ್ಷಕವಾದಂತಹ ಧ್ವಜಸ್ತಂಭ ಸಿಗ್ತದೆ. ಆ ಧ್ವಜಸ್ತಂಭದ ಅನಂತರದಲ್ಲಿ ನಾವು ಒಳಪ್ರವೇಶಿಸಿದಾಗ ಪ್ರಧಾನವಾದಂತಹ ಹೆಬ್ಬಾಗಿಲು, ಬಹಳ ಆಕರ್ಷಕವಾದಂತಹ ಕಾಷ್ಠ ಶಿಲ್ಪದಿಂದ ಅಲಂಕರಿಸಿದಂತಹ ಆ ಹೆಬ್ಬಾಗಿಲಿನ ಮೂಲಕ ನಾವು ಒಳಪ್ರವೇಶಿಸುತ್ತಿದ್ದಂತೆ ಶಂಕರ ನಾರಾಯಣನ ಗರ್ಭಗುಡಿ ನಮಗೆ ಎದುರಾಗ್ತದೆ. ಬಹಳ ಆಕರ್ಷಕವಾದಂತಹ ಅದ್ಭುತವಾದಂತಹ ಮೂರ್ತಿ ಇರುವಂತಹ ಈ ಶಂಕರನಾರಾಯಣನ ಗರ್ಭಗೃಹದಲ್ಲಿ ಅನೇಕ ಭಕ್ತರು ತಮ್ಮ ಸಂಪ್ರಾರ್ಥನೆಯನ್ನ ನೀಡ್ತಾರೆ. ಆ ಮೂಲಕ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಈ ರೀತಿಯಲ್ಲಿ ಪ್ರದಕ್ಷಿಣಾಕಾರವಾಗಿ ನಾವು ಸುತ್ತುವರಿಯುತ್ತಾ ಹೋದಂತೆ ಬಹಳ ಆಕರ್ಷಕವಾದಂತಹ ಶಿಲಾಮಯವಾದಂತಹ ಇಲ್ಲಿ ಭವ್ಯ ಇತಿಹಾಸಕ್ಕೆ ಸಾಕ್ಷಿಯನ್ನು ಒದಗಿಸುವಂತಹ ಕಲ್ಲಿನ ಮಹಡಿಗಳು ಸಿಗ್ತವೆ. ನಿಜಕ್ಕೂ ಕೂಡ ಅಪೂರ್ವವಾದದ್ದು. ಇದು ಇಲ್ಲಿಯ ಪುರಾತನವಾದಂತಹ ಐತಿಹ್ಯವನ್ನ ಸಂಕೇತಿಸ್ತದೆ. ಬಹಳ ಎತ್ತರದ ಈ ದೇವಸ್ಥಾನ ಅಪೂರ್ವವಾದಂತಹ ವಾಸ್ತುಶೈಲಿಯನ್ನ ಒಳಗೊಂಡಿದೆ. ಹೀಗೆ ಈ ಪ್ರಧಾನವಾದಂತಹ ಪ್ರದಕ್ಷಿಣಾ ಪಥದಲ್ಲಿ ನಮಗೆ ಆಕರ್ಷಕವಾಗಿ ತೋರುತ್ತಿರುವಂತಹ ಈ ದೇವಸ್ಥಾನ ಇಲ್ಲಿಯ ಅಂತಃಸತ್ವವನ್ನು ಹೆಚ್ಚಿಸುತ್ತಾ ಸಾಗಿದೆ. ಈ ರೀತಿಯಲ್ಲಿ ಪ್ರದಕ್ಷಿಣಾಕಾರವಾಗಿ ಸುತ್ತುವರಿಯುತ್ತಾ ಹೋದಂತೆ ನಮಗೆ ಎದುರಾಗುವುದು ಬಹಳ ಭಕ್ತ ಜನರಿಗೆ ಕಣ್ಮನಕ್ಕೆ ಮುದವನ್ನು ಕೊಡುವಂಥದ್ದು ಎತ್ತರವಾದಂತಹ ಗರ್ಭಗೃಹದ ಶಿಲಾಗೋಪುರ. ಬಹಳ ಆಕರ್ಷಕವಾಗಿ ಇತ್ತೀಚೆಗಷ್ಟೇ ನವೀಕರಣಗೊಂಡಂತಹ ಈ ಶಿಲಾಗೋಪುರ ಬಹಳ ಆಕರ್ಷಕವಾದಂತಹ ಐತಿಹ್ಯಪೂರ್ಣವಾದಂತಹ ದಾಖಲೆಯಾಗಿ ನಮ್ಮ ಮುಂದೆ ನಿಲ್ತದೆ. ಬಹಳ ಪ್ರಧಾನವಾದಂತಹ ದೇವರುಗಳನ್ನ, ಮೂರ್ತಿಗಳನ್ನ, ವಿಗ್ರಹಗಳನ್ನ ಇಟ್ಟುಕೊಂಡಂತಹ ಈ ಗರ್ಭಗೃಹದ ಶಿಲಾ ಕೆಲಸ ಬಹಳ ಆಕರ್ಷಕವಾಗಿದೆ. ಗರ್ಭಗೃಹದ ಶಿಲಾಗೋಪುರದ ಬುಡದಲ್ಲಿ ಆಕರ್ಷಕವಾದಂತಹ ಕಪ್ಪು ಕಲ್ಲಿನ ಕೆತ್ತನೆಯಲ್ಲಿ ಪೌರಾಣಿಕವಾದಂತಹ ಸನ್ನಿವೇಶಗಳನ್ನು ಪ್ರತಿಬಿಂಬಿಸುವಂತಹ ಅಂಶಗಳನ್ನು ಸಾಲಾಗಿ ಚಿತ್ರಿಸಲಾಗಿದೆ. ಇಲ್ಲಿ ಹಿಂದೂ ದೇವರುಗಳ ಎಲ್ಲ ದೇವರು ದೇವಿಗಳನ್ನ ನಾವು ನೋಡ್ತಾ ಹೋಗಬಹುದು. ಬಹಳ ಆಕರ್ಷಕವಾಗಿ ಸುತ್ತಲೂ ಪ್ರದಕ್ಷಿಣಾ ಪಥದಲ್ಲಿ ಐತಿಹ್ಯಪೂರ್ಣವಾದಂತಹ ಪೌರಾಣಿಕ ಕಥನಗಳಿಗೆ
ಸಾಕ್ಷಿಯನ್ನು ಒದಗಿಸುವಂತಹ ಅನೇಕ ಶಿಲ್ಪಗಳನ್ನು ಇಲ್ಲಿ ಕೆತ್ತಲಾಗಿದೆ. ಬಹಳ ಆಕರ್ಷಕವಾಗಿದೆ. ಇಂತಹ ಅದ್ಭುತವಾದಂತಹ ಧಾರ್ಮಿಕವಾದಂತಹ ಚಿಂತನೆಯನ್ನ ಭಕ್ತರ ಮನಸ್ಸಿನಲ್ಲಿ ಮೂಡಿಸುವಂತೆ ಮಾಡುವಂಥದ್ರಲ್ಲಿ ಈ ಕೆತ್ತನೆಗಳು ಬಹಳ ಪ್ರಮುಖವಾಗಿವೆ. ಪೌರಾಣಿಕ ದೃಷ್ಟಿಯಲ್ಲಿ ಈ ದೇವಸ್ಥಾನ ಮತ್ತು ಈ ಕ್ಷೇತ್ರದ ಹಿರಿಮೆಯು ಎಷ್ಟು ಪರಿಣಾಮಕಾರಿಯಾಗಿರುವುದೋ ಐತಿಹಾಸಿಕವಾಗಿಯೂ ಅಷ್ಟೇ ಮಹತ್ವದ ಹಿನ್ನೆಲೆಯನ್ನು ಈ ಕ್ಷೇತ್ರ ಹೊಂದಿದೆ. ಹಿಂದಿನಿಂದಲೂ ಅನುಸರಿಸಿಕೊಂಡು ಬಂದಿರುವ ಕೆಲವು ಪದ್ಧತಿಗಳಿಂದ ಮತ್ತು ಅಂದಿನವರ ಶಾಶ್ವತ ಸೇವೆಯ ಕುರುಹಾಗಿ ಇಂದು ನಾವು ಕಾಣುವ ದೇವಾಲಯದ ವಸ್ತು ಒಡವೆಗಳಿಂದ ಬಹಳಷ್ಟು ಪ್ರಾಚೀನ ಕಾಲದಿಂದಲೂ ಜನತೆಯ ಮೇಲೆ ಬಹುಮುಖ ಪ್ರಭಾವ ಬೀರುತ್ತಿರುವ ಈ ದೇವಾಲಯ ಖ್ಯಾತಿಯ ಅಂತಸ್ತತ್ವವನ್ನು ಪಡೆದಿದೆ. ಪೂರ್ವಕಾಲದಲ್ಲಿ ವಿಜಯನಗರ ಸಂಸ್ಥಾನದ ಮಹಾರಾಜರು ಈ ದೇವರ ಶ್ರೇಷ್ಠ ಭಕ್ತರಾಗಿದ್ದು, ಈ ದೇವರಿಗೆ ಚಿನ್ನ ಬೆಳ್ಳಿ ಒಡವೆಗಳನ್ನು ಅನೇಕವಾಗಿ ಅರ್ಪಿಸಿ ದೇವಸ್ಥಾನದ ಶ್ರೇಯೋಭಿವೃದ್ಧಿ ಕಾರ್ಯಗಳಲ್ಲಿ ಆಸಕ್ತಿಯುಳ್ಳವರಾಗಿದ್ದರು. ಅನಂತರದಲ್ಲಿ ಮೈಸೂರ ಸಂಸ್ಥಾನದ ಹೊಸನಗರ ತಾಲೂಕಿನಲ್ಲಿ ಈ ಹಿಂದೆ ಇಕ್ಕೇರಿ ಕೆಳದಿ ವಂಶದ ಸಂಸ್ಥಾನದ ಮಹಾರಾಜರು ಶ್ರೀ ಶಂಕರನಾರಾಯಣ ದೇವರ ಭಕ್ತರಾಗಿದ್ದು ದೇವರಿಗೆ ಒಡವೆ ವಸ್ತುಗಳನ್ನು ಕಾಣಿಕೆಯನ್ನು ಅರ್ಪಿಸಿರುತ್ತಾರೆ. ಈ ದೇವಸ್ಥಾನದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ವಿಜಯನಗರದ ಅರಸರ ಕಾಣಿಕೆಯೂ ಕೂಡ ಇದೆ. ಆ ಕಾಲದಲ್ಲಿ ನಿರ್ಮಾಣವಾಗಿತ್ತು ಎನ್ನಲಾದಂತಹ ಈ ದೇವಸ್ಥಾನದಲ್ಲಿ ವಿಜಯನಗರ ಅನಂತರ ಮೈಸೂರಿನ ಅಡಿಯಾಳಾಗಿದ್ದಂತಹ ಇಕ್ಕೇರಿ ಅರಸರ ಕೆಳದಿ ವಂಶಜರು ಕೂಡ ಈ ದೇವಸ್ಥಾನದ ಆಡಳಿತವನ್ನ ನೋಡ್ತಾ ಬಂದಿದ್ರು. ಹೀಗೆ ಪರಂಪರಾನುಗತವಾಗಿ ಐತಿಹ್ಯವಾಗಿ ಬಹಳ ಪ್ರಮುಖವಾದಂತಹ ಅಂಶಗಳನ್ನು ಹೊಂದಿರುವಂತಹ ಈ ದೇವಸ್ಥಾನದ ಎಲ್ಲ ಶಿಲಾ ಕಂಬಗಳು ಕೂಡ ಪುರಾತನ ಭಾರತೀಯ ಸನಾತನ ಪರಂಪರೆಯ ಅಭೂತಪೂರ್ವವಾದಂತಹ ಅಂಶಗಳಾಗಿ ಗೋಚರಿಸುವುದು ನಿಜಕ್ಕೂ ಕೂಡ ಸೋಜಿಗ, ಒಂದು ರೀತಿಯಲ್ಲಿ ಭಕ್ತ ಜನರ ಸೌಭಾಗ್ಯ. ಇಲ್ಲೊಂದು ಪುರಾತನವಾದಂತಹ ಡೋಲು ಇದೆ. ಬಹಳ ಉದ್ದನೆಯ ಎತ್ತರ ಗಾತ್ರದ ಈ ಡೋಲು ಇಲ್ಲಿಯ ಪ್ರಧಾನವಾದಂತಹ ಇತಿಹಾಸಕ್ಕೆ ಕೊಡುವಂತಹ ಒಂದು ಸಾಕ್ಷಿಯ ಅಂಶ. ದೇವಸ್ಥಾನದಲ್ಲಿ ಈಗಿರುವ ಭೋಗಮಂಟಪ, ಬೆಳ್ಳಿ ಕೊಪ್ಪರಿಗೆ, ಬೆಳ್ಳಿ ಕಾಲು ದೀಪಗಳು ಮುಂತಾದಂತಹ ಒಡವೆಗಳಲ್ಲಿ ಕೆಳದಿ ಸೋಮಶೇಖರರಾಯರ ಭಕ್ತಿ ಎಂಬುದಾಗಿ ಲೇಖಿಸಲ್ಪಟ್ಟಿರುವುದನ್ನು ಕಾಣಬಹುದು. ನಂತರ ನಗರ ಸಂಸ್ಥಾನ ಅಸ್ತಿತ್ವದಲ್ಲಿದ್ದ ಕಾಲದಲ್ಲಿ ಈ ದೇವಸ್ಥಾನಕ್ಕೂ ಸಂಸ್ಥಾನಕ್ಕೂ ನಿಕಟ ಸಂಪರ್ಕ ಇತ್ತು. ಸಂಸ್ಥಾನದ ರಾಜಮನೆತನದವರು ಈ ದೇವಾಲಯದ ಮೇಲ್ವಿಚಾರವನ್ನು ನೋಡಿಕೊಳ್ಳುತ್ತಿದ್ದರು. ಅನಂತರ ಮೈಸೂರು ಟಿಪ್ಪು ಸುಲ್ತಾನ್ ಮಹಾರಾಜನು ದಿಗ್ವಿಜಯ ಸಂದರ್ಭದಲ್ಲಿ ಶ್ರೀರಂಗಕ್ಕೆ ವಾಪಸ್ಸು ತೆರಳುವಾಗ ಈ ಕ್ಷೇತ್ರಕ್ಕೆ ಬಂದಾಗ ಕ್ಷೇತ್ರದ ಮಹಿಮೆಯನ್ನು ತಿಳಿದವನಾಗಿ ಆ ಕಾಲದಲ್ಲಿ ಅವನೊಡನೆ ತಂದಿದ್ದ 60 ಮಣ ಭಾರದ ದೊಡ್ಡ ಗಂಟೆಯೊಂದನ್ನು ಈ ದೇವರಿಗೆ ಭಕ್ತಿಪೂರ್ವಕವಾಗಿ ಕಾಣಿಕೆಯಾಗಿ ಅರ್ಪಿಸಿದನು. ಇದನ್ನು ಈಗಿನ ಈ ದೇವಾಲಯದ ಮುಂಭಾಗದಲ್ಲಿ ನಾವು ಕಾಣಬಹುದು. ಪುರಾತನವಾಗಿರುವಂಥದ್ದು. ನಮಗೆ ತಿಳಿದಿರುವಂತೆ ಹಿಂದಿನ ನಮ್ಮ ಶಿವಪ್ಪ ನಾಯಕ ಅವರ ಕಾಲದ ಎಲ್ಲ ಒಂದು ಉತ್ತಾರಗಳು ಮತ್ತು ಆಶ್ರಯ ಈ ದೇವಸ್ಥಾನಕ್ಕೆ ಇದ್ದಿತ್ತು. ಟಿಪ್ಪು ಸುಲ್ತಾನ್ ಆಶ್ರಯ ಸಹ ಇತ್ತು ಅಂತೇಳಿ ಹೇಳಿ ನಾವು ಕೇಳಿದ್ದೇವೆ. ಜ್ಞಾನ ಸಂಪನ್ನರಾದ ವಾದಿರಾಜ ಮಹಾಸ್ವಾಮಿಯವರು ಉಡುಪಿಯಿಂದ ಈ ಕ್ಷೇತ್ರಕ್ಕೆ ದರ್ಶನವಿತ್ತಾಗ ಈ ಅದ್ವೈತ ಕ್ರೋಢ ಕ್ಷೇತ್ರದ ಮಹಿಮೆಯನ್ನು ತಿಳಿದವರಾಗಿ ಶಿವಕೇಶವಾತ್ಮಕವಾದ ಏಕರೂಪಧರನಾದಂತಹ ಶ್ರೀ ಶಂಕರನಾರಾಯಣ ದೇವರನ್ನು ಕುರಿತು ಸ್ತೋತ್ರವನ್ನು ರಚಿಸಿದ್ದಾರೆ.
ಶ್ರೀ ಶ್ರೀ ನಾರಾಯಣ ನಾರಾಯಣ ಹರಿ ಹರಿ. ಮೂಲದಲ್ಲಿ ಈ ದೇವಸ್ಥಾನಕ್ಕೆ ನಮ್ಮ ಅಜ್ಜನವರು ಪೂಜೆ ಸಲ್ಲಿಸ್ಕೊಂಡು ಬರ್ತಾಯಿದ್ರು. ನಮ್ಮ ದೇವರು ಕೂಡ ಈ ಶಂಕರನಾರಾಯಣ ದೇವರು. ನಮ್ಮ ಅಭೀಷ್ಟಗಳನ್ನು ಈಡೇರಿಸ್ತಕ್ಕಂತಹ ಶಂಕರನಾರಾಯಣ ಸ್ವಾಮಿ ಈ ಕ್ಷೇತ್ರದಲ್ಲಿ ನೆಲೆ ನಿಂತು ಭಕ್ತರ ಅಭೀಷ್ಟಗಳನ್ನು ನೆರವೇರಿಸ್ತಾ ಸದಾ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಶಂಕರನಾರಾಯಣ ದೇವರು. ಶ್ರೀ ಶ್ರೀ ನಾರಾಯಣ ನಾರಾಯಣ ಹರಿ ಹರಿ. ಶ್ರೀ ಶ್ರೀ ನಾರಾಯಣ. ಶಿವಕೇಶವಾತ್ಮಕವಾಗಿ ಹರಿಹರರು ಒಂದಾಗಿ ಉದ್ಭವಿಸಿದ ಈ ಅದ್ವೈತ ಕ್ಷೇತ್ರದಲ್ಲಿ ದೇವಾಲಯದಲ್ಲಿ ನೆರವೇರತಕ್ಕ ಪೂಜಾದಿ ಪಂಚಪರ್ವಗಳು, ಮಹೋತ್ಸವಗಳು ಮುಂತಾದವುಗಳೆಲ್ಲ ವಾತುಲ ದ್ವಂದ್ವ ಆಗಮ ಶಾಸ್ತ್ರ ಪ್ರಕಾರ ನೆರವೇರುತ್ತದೆ. ಸ್ಫುಟಂ ಸ್ಫಟಿಕ ಸಪ್ರಭಂ ಸ್ಫುಟಿತಹಾಟಕ ಶ್ರೀಜಟಂ ಶಶಾಂಕದಲಶೇಖರಂ ಕಪಿಲಪುಲ್ಲ ನೇತ್ರತ್ರಯಂ ತರಕ್ಷುವರ ಕೃತ್ತಿಮದ್ ಭುಜಗ ಭೂಷಣಂ ಭೂತಿಮತ್ ಕದಾನುಷಿತಿ ಕಂಠತೆ ವಪುರವೇಕ್ಷತೆ ವೀಕ್ಷಣಂ. ರುದ್ರರೂಪಿಯಾದಂತಹ ಮಹಾ ದೇವನಾದಂತಹ ಶಂಕರನಾರಾಯಣ ಇಲ್ಲಿ ದ್ವೈತ ಅದ್ವೈತದ ಸಮ್ಮಿಲನದ ಶಕ್ತಿಯಾಗಿ ರೂಪುಗೊಂಡಿದ್ದಾನೆ. ಬಂದಂತಹ ಸರ್ವಭಕ್ತರನ್ನು ಕೂಡ ಅನುಗ್ರಹಿಸುತ್ತಾ ಸಾಗಿದ್ದಾನೆ. ಮುಂದೆಯೂ ಈ ಲೋಕಕ್ಕೆ ಒಳ್ಳೆಯ ಸನ್ಮಂಗಲವನ್ನು ನೀಡಲಿ ಎನ್ನುವುದೇ ನಮ್ಮ ಹರಕೆ ಹಾರೈಕೆ. ಕ್ರೋಡ ಶಂಕರನಾರಾಯಣ ದೇವಸ್ಥಾನ ಎಂದರೆ ಅದೊಂದು ಅಪೂರ್ವವಾದಂತಹ ಐತಿಹಾಸಿಕ ದೇಗುಲ. ಇಲ್ಲಿಯ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯನಗರದ ಕೊಡುಗೆಯೂ ಕೂಡ ಅಪಾರವಾದದ್ದು. ಅನಂತರದಲ್ಲಿ ಮೈಸೂರಿನ ಟಿಪ್ಪು ಸುಲ್ತಾನ್ ಕೂಡ ಈ ಕಡೆಗೆ ಬಂದಾಗ ಬಹಳಷ್ಟು ಕೊಡುಗೆಗಳನ್ನು ಈ ದೇವಸ್ಥಾನಕ್ಕೆ ನೀಡಿದ್ದಾನೆ ಎನ್ನುತ್ತದೆ ಇಲ್ಲಿಯ ಇತಿಹಾಸ. ಅನಂತರದಲ್ಲಿ ಮೈಸೂರಿನ ಆಳರಸಾದಂತಹ ಕೆಳದಿ ಇಕ್ಕೇರಿ ವಂಶದ ಶಿವಪ್ಪ ನಾಯಕನು ಕೂಡ ಈ ದೇವಸ್ಥಾನವನ್ನು ಆಡಳಿತವನ್ನು ನೋಡಿಕೊಂಡು ಹೋದ. ಈ ನೆಲೆಯಲ್ಲಿ ಅಭೂತಪೂರ್ವಕವಾಗಿ ಪೌರಾಣಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ಐತಿಹಾಸಿಕವಾಗಿ ಬಹಳಷ್ಟು ಅಂಶಗಳನ್ನು ಹೊಂದಿರುವಂತಹ ಶ್ರೀ ಶಂಕರನಾರಾಯಣ ದೇವಸ್ಥಾನ ಇವತ್ತಿಗೂ ಕೂಡ ಅಪೂರ್ವವಾದಂತಹ ಸಾನ್ನಿಧ್ಯವನ್ನು ಹೊಂದಿರುವಂಥದ್ದು, ಸನ್ನಿಧಾನವನ್ನು ಹೊಂದಿರುವಂಥದ್ದು. ನಾನು ನಿಮ್ಮ ಪ್ರೀತಿಯ ಅಶ್ವಥ್ ಭಾರದ್ವಾಜ್. ಮುಂದಿನ ಸಾನ್ನಿಧ್ಯ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೆ ಪ್ರೀತಿಯ ನಮಸ್ಕಾರ.